ಪಚ್ಚನಾಡಿ ಡಂಪಿಂಗ್ ಯಾರ್ಡ್ನ ತ್ಯಾಜ್ಯ ರಾಶಿಗೆ ಬೆಂಕಿ ಬಿದ್ದು 12 ದಿನ ಕಳೆದಿದ್ದು ಇನ್ನೂ ಬೆಂಕಿ ಪೂರ್ತಿ ಪ್ರಮಾಣದಲ್ಲಿ ಆರಿಲ್ಲ. ಅಲ್ಲಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದ್ದು ಈಗಲೂ ಹೊಗೆಯಾಡ್ತಾ ಇದೆ. ಅಗ್ನಿಶಾಮಕ ದಳ ಮತ್ತು ಜೆಸಿಪಿ ಯಂತ್ರಗಳಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಯುತ್ತಾ ಇದೆ. ಗಾಳಿಯ ಬೀಸುವಿಕೆಯನ್ನ ಅನುಸರಿಸಿ ಇಲ್ಲಿಂದ ಹೊಗೆಯು ಪಚ್ಚನಾಡಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ವ್ಯಾಪಿಸ್ತಾ ಇದೆ. ಇದರ ಪರಿಣಾಮವಾಗಿ ಪರಿಸರದ ಜನರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಡಂಪಿಂಗ್ ಯಾರ್ಡ್ನ ಬೆಂಕಿ ಸಮಸ್ಯೆಯಿಂದಾಗಿ ವಾಮಂಜೂರಿನ ಎಸ್ಡಿಎಂ ಮಂಗಳ ಜ್ಯೋತಿ ಸಮಗ್ರ ಶಾಲೆಯ ಮಕ್ಕಳಿಗೆ ಈಗಾಗಲೇ 3 ದಿನಗಳ ರಜೆಯನ್ನು ನೀಡಲಾಗಿದೆ. ಈ ಕುರಿತಂತೆ ಶಾಲೆಯ ಆಡಳಿತಾಧಿಕಾರಿ ಗಣೇಶ್ ಭಟ್ ಅವರು ಮಾಧ್ಯಮದವರಿಗೆ ಮಾಹಿತಿ ನೀಡಿ, ಜನವರಿ 6ರಂದು ಡಂಪಿಂಗ್ ಯಾರ್ಡ್ಗೆ ಬೆಂಕಿ ಬಿದ್ದಾಗ ಊರಿನ ಜನರಿಗೆ ಸಮಸ್ಯೆಯಾದಂತೆ ನಮ್ಮ ಶಾಲೆಯ ಮಕ್ಕಳಿಗೆ ಮತ್ತು ಸಿಬ್ಬಂದಿಗೂ ಸಮಸ್ಯೆಯಾಗಿತ್ತು. ಜನವರಿ 7ರಂದು ಮತ್ತು ಆ ಬಳಿಕ ಮತ್ತೆ 2 ದಿನ ಶಾಲೆಗೆ ರಜೆಯನ್ನು ನೀಡಲಾಗಿತ್ತು. ಹೊಗೆಯ ಕಾರಣ ಜನರು ಉಸಿರಾಟದ ಸಮಸ್ಯೆ, ಕಣ್ಣು ಉರಿ, ಗಂಟಲು ಉರಿಯಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈಗಲೂ ಮಧ್ಯಾಹ್ನದ ಬಳಿಕ ಗಾಳಿ ಬೀಸುವಾಗ ಶಾಲೆಯ ಕಡೆಗೆ ಹೊಗೆ ಬರ್ತಾ ಇದೆ ಎಂದು ತಿಳಿಸಿದರು. ತ್ಯಾಜ್ಯಕ್ಕೆ ಈಗ ಮೊನ್ನೆ ಬೆಂಕಿ ಬಿತ್ತು. ಅವಾಗ ಈಗ ಇಲ್ಲಿ ಊರಲ್ಲಿ ಎಲ್ಲರಿಗೂ ಯಾವ ಸಮಸ್ಯೆ ಆಗಿದೆ ಅದೆಲ್ಲ ಸಮಸ್ಯೆ ನಮಗೆ ಕೂಡ ಆಗಿದೆ. ಯಾಕೆಂತಿದ್ರೆ ಭಾಳ ಹೊಗೆ ಬಂದಿತ್ತು, ಹೊಗೆ ಮತ್ತು ವಾಸನಯುಕ್ತವಂತ ಹೊಗೆ ಬಂದಿತ್ತು. ಹಾಗಾಗಿ ಮತ್ತೆ ನಾವು ಆ ಕೂಡಲೇ ನಾವು ದೂರು ಕೊಟ್ಟೆವು. 6 ತಾರೀಕಿಗೆ ಬೆಂಕಿ ಬಿದ್ದ ಕೂಡಲೇ ನಮ್ಮ ಇಲ್ಲಿ ಲೋಕಲ್ ಕಾರ್ಪೊರೇಟರ್ಸಿಗೆ ನಾವು ದೂರು ಕೊಟ್ಟೆವು. ಹಾಗೆ ಆ ಕೂಡಲೇ ಮತ್ತೆ ಅಗ್ನಿಶಾಮಕ ದಳದವರು ಬಂದು ಎಲ್ಲ ಇದು ಮಾಡಿದ್ರು. ಆದರೆ ಅದು ಅಗಾಧ ಪ್ರಮಾಣದಲ್ಲಿ ಬೆಂಕಿ ಬಿದ್ದಿತ್ತು. ಅದೇನೋ ಮಿಥೇನಲ್ಲಿ ಬ್ಲಾಸ್ಟ್ ಆಗಿ ಬೆಂಕಿ ಬಿದ್ದು ಅಂತ ಹೇಳ್ತಾರೆ. ಯಾಕೆ ಕಸ ಸಂಗ್ರಹ ಆಗುವಾಗ ಮಿಥೇನ್ ಗ್ಯಾಸ್ ಸಂಗ್ರಹ ಆಗಿ ಆಟೋಮೆಟಿಕ್ಕಾಗಿ ಬೆಂಕಿ ಹಿಡಿದು ಅಂತ ಪೇಪರಲ್ಲೆಲ್ಲ ಬಂದಿತ್ತು. ಹಾಗೆ ಮತ್ತು ಮರುದಿವಸ ನಮಗೆ ಯಾವಾಗ 7 ತಾರೀಕು ಶನಿವಾರ ಆಗ್ತದೆ. ಶನಿವಾರ ನಮಗೆ DDP ಅವರು ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರು ಮತ್ತು ಇಲ್ಲಿಯ ಲೋಕಲ್ ಇಬ್ಬರು ಕಾರ್ಪೊರೇಟರ್ಸ್ ಮತ್ತು ಮಾಜಿ ಮೇಯರ್ ಆದ ಭಾಸ್ಕರ್ ಅವರು ಮತ್ತು ಇಲ್ಲಿ ಸಂಗೀತ ನಾಯಕರು ಮತ್ತು ಹೇಮಲತಾ ರಘುಸಾಲಿ ಇವರೆಲ್ಲ ಫೋನ್ ಮಾಡಿ ಹೇಳಿದರು, ಈ ದಿವಸ ಮಟ್ಟಿಗೆ ಒಂದು ಶಾಲೆ ನೀವು ಮಾಡಬೇಡಿ, ಯಾಕೆಂತಂದರೆ ಮಕ್ಕಳಿಗೆ ಸ್ವಲ್ಪ ಹೊಗೆಯಿಂದ ತೊಂದರೆ ಆಗ್ಬೋದು. ಹಾಗೆ ನಾವು ಕ್ಲೋಸ್ ಮಾಡಿದೆವು. ಹಾಗೆ ಮತ್ತು ಸೋಮವಾರ ಬರುವಾಗ ಬೆಳಿಗ್ಗೆ ಅಷ್ಟು ಹೊಗೆ ಇರಲಿಲ್ಲ. ಇಲ್ಲಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಮಟ್ಟ ಹೊಗೆ ಇತ್ತು. ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ನಮಗೆ ಅನುಮತಿ ಕೊಟ್ಟಿತ್ತು, ಹೊಗೆ ಬಂದರೆ ನೀವು ಮಕ್ಕಳನ್ನು ಮನೆಗೆ ಬಿಡಿ ಅಂತ ಅವರು ಹೇಳಿದರು. ಹಾಗೆ ನಾವು ಮತ್ತೆ ಸೋಮವಾರ ಮಂಗಳವಾರ ನಾವು ಮಕ್ಕಳನ್ನು ಮನೆಗೆ ಬಿಟ್ಟೆವು, ಸಂಜೆ ಬೇಗ ಬಿಟ್ಟೆವು. ಯಾಕೆಂದರೆ ಇಲ್ಲಿಗೆ ಹೊಗೆ ಬರುವುದು ಯಾವಾಗಲೂ ಸಹ ಮಧ್ಯಾಹ್ನ 3 ಗಂಟೆ ಆಗುವಾಗ. ಯಾಕೆಂದರೆ ಗಾಳಿ ಆ ಬದಿಯಿಂದ ಈ ಬದಿಗೆ ಬೀಸುವಾಗ ಹೊಗೆ ಬರ್ತಾ ಇದೆ. ಅಷ್ಟುವರೆಗೆ ನಮಗೆ ಹೊಗೆ ಬರ್ತಾ ಇರಲಿಲ್ಲ. ಈಗ ಯಾವಾಗ ಬೆಂಕಿ ಬಿದ್ದ ದಿವಸ ಕೂಡ ಮಧ್ಯಾಹ್ನ 1:00ವರೆಗೆ ಬೆಂಕಿ ಬಿದ್ದರೂ ಕೂಡ ಇಲ್ಲಿ ನಮಗೆ ಹೊಗೆ ಬಂದದ್ದು 3 ಗಂಟೆ ನಂತರವೇ. ಆಕಾಶದಲ್ಲಿ ಭಯಂಕರವಾದ